ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪಿ ವಿ ಮೋಹನ್ ಅವರೇ, ಪ್ರತಿ ಬಾರಿ ನೀವು ರೈಲ್ವೆ ಹೋರಾಟದಲ್ಲಿ ಇದ್ದಂಥವ್ರು, ಪ್ರತಿ ಬಾರಿ ನಿಮ್ಮದೊಂದು ಬೇಡಿಕೆ ಇರುತ್ತೆ, ಮಂಗಳೂರನ್ನ ಪ್ರತ್ಯೇಕ ವಿಭಾಗ ಮಾಡಬೇಕು, ರೈಲ್ವೆ ವಿಭಾಗ. ಅದನ್ನ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗಬಹುದಾ? ಇಂಥದ್ದಕ್ಕೆಲ್ಲ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದಾ? ನಮ್ಮ ರೈಲ್ವೆ ಸ್ಟೇಷನ್ ಇರಬಹುದು ಅಥವಾ ನಮಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಪರಿಹಾರ ಸಿಗುವಂತ ಸಾಧ್ಯತೆ ಇದೆಯಾ? ಬಿಕಾಸ್ ಇಂತೆಲ್ಲ ಡಿಸಿಷನ್ ವಿಭಾಗದ ಮಟ್ಟದಲ್ಲೇ ನಡೀತದೆ. ವಿಭಾಗ ಆದ್ರೆ ಬಹಳಷ್ಟು ಕೆಲಸಗಳಾಗ್ತದೆ. ನಮಗೆ ಯಾವ ರೈಲು ಎಲ್ಲಿ ಯಾವ ರೈಲು ಬೇಕು ಇದರ ಬಗ್ಗೆ ಚರ್ಚೆ ಆಗ್ತದೆ. ಇದನ್ನ ನಾವು ರೆಕಮೆಂಡ್ ಮಾಡಬಹುದು. ವಿಭಾಗ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಅಂದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಖರ್ಗೆ ಅವರು ಮಿನಿಸ್ಟರ್ ಆಗಿದ್ರು, ನಿಮ್ಮ ಪಾರ್ಟಿಯವರು ಆಗ್ಲಿಲ್ಲ. ಮುನಿಯಪ್ಪ ಅವರು ಅದಕ್ಕಿಂತ ಮೊದಲು ಮಿನಿಸ್ಟರ್ ಆಗಿದ್ರು, ಆಗ್ಲಿಲ್ಲ. ಸದಾನಂದ ಗೌಡರು ಆದ್ರು, ಇಲ್ಲಿಯವರೇ ಪುತ್ತೂರಿನ ಅವರು ಹೋರಾಟವನ್ನು ಮಾಡಿದ್ರು, ರೈಲ್ವೆ ಪ್ರತ್ಯೇಕ ವಿಭಾಗ. ಯಾಕೆ ಆಗ್ತಾ ಇಲ್ಲ? ಇದರ ಸಮಸ್ಯೆ ಏನು? ಸಮಸ್ಯೆ ಅಂದ್ರೆ ಈಗ ಆಲ್ರೆಡಿ ನಮ್ಮಲ್ಲಿ 2 ವಿಭಾಗ ಇದೆ. ಒಂದು ಹುಬ್ಬಳ್ಳಿ, ಮತ್ತೊಂದು ಬ್ಯಾಂಗ್ಳೂರು, ಮತ್ತು ಸೇರಿ ಝೋನಲ್ ಉಂಟು. ಈಗ ಇಲ್ಲಿ ನೀವು ವಿಭಾಗ ಮಾಡಬೇಕಾದ್ರೆ ನೀವು ಕೇರಳದ ಸ್ಟೇಟ್ನ ಸಹಕಾರ ತಗೊಳ್ಬೇಕಾದ್ರೆ ಅವರು ಒಂದು ಝೋನ್ ಅಲ್ಲಿಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ. ಒಂದು ಝೋನ್ ಆಗಬೇಕಾದ್ರೆ 2 ವಿಭಾಗ ಬೇಕು. ಈಗ ಆಲ್ರೆಡಿ ಒಂದು ಪಾಲಘಾಟ್ ವಿಭಾಗ ಇದೆ. ಮಂಗಳೂರು ವಿಭಾಗ ಆದರೆ ಒಂದು ಝೋನ್ ಆಗ್ತದೆ. ನಾವು ಅದೇ ಹೇಳಿದೆ, ನಾವು ಒಂದು ಝೋನ್ ಮಾಡಿ, ಝೋನ್ ಹೆಡ್ ಕ್ವಾರ್ಟರ್ಸ್ ನೀವು ಮಂಗಳೂರು ಮಾಡಿ. ಆ ಥರ ನೀವು ಕೇರಳದ ಜೊತೆಗೆ ನಾವು ಮಾತಾಡಿದ್ರೆ ಆಗ್ಬೋದು. ಇದು ಪ್ರತ್ಯೇಕ ವಿಭಾಗ ಆಗ್ಬೇಕಂತೇಳಿ ನಮ್ಮಷ್ಟಿಗೆ ನಾವು ಮಾತಾಡಿದ ವಿಭಾಗ ಆಗುದಿಲ್ಲ. ನಮಗೆ ರೈಲ್ವೆ ಲೈನ್ಗಳು ಬೇಕು. ಇಂತಿಷ್ಟು ರೈಲ್ವೆ ಲೈನ್ಗಳಿದ್ರೆ ಒಂದು ವಿಭಾಗ ಆಗ್ಲಿಕ್ಕೆ ಸಾಧ್ಯ ಉಂಟು. ನಮ್ಮಲ್ಲಿ ಆ ರೈಲ್ವೆ ಲೈನ್ಗಳ ಕೊರತೆ ಇದೆ. ಇದ್ದ ಒಂದು ರೈಲ್ವೆ ಲೈನ್ ನಾವೀಗ ಕೇರಳ ಕೊಟ್ಟಿದ್ದೇವೆ. ಈಗ ನಮಗೆ ಒಂದು ಬ್ಯಾಂಗ್ಳೂರ್ ಹೋಗುವಂತ ಒಂದು ನಮ್ಮ ರಾಜಕಾರಣಿಗಳು ಇಷ್ಟು ಸಮಯ ಸುಳ್ಳು ಹೇಳಿಕೊಂಡೇ ತಿರುಗಾಡಿದ್ದಾಗಾದ್ರೆ ವಿಭಾಗ ರಚನೆ ಮಾಡ್ತೀವಿ ಅನ್ನೋದು ಸುಳ್ಳೆ ಆಗಾದ್ರೆ ಅಲ್ಲೇ ಅದಕ್ಕೆ ಕೆಲವು ಕ್ರೈಟೀರಿಯಾ ಬೇಕಲ್ಲ. ವಿಭಾಗ ಕೆಲವು ಕ್ರೈಟೀರಿಯಾ ಅವರಿಗೆ ಗೊತ್ತಿದೆ, ಆದ್ರೂ ಜನರನ್ನ ಮರಳು ಮಾಡುವಂತದ್ದು ಸುಳ್ಳೇ ಇದು. ಹಾಗಾದ್ರೆ ಈಗ ನನಗೆ ಹೇಳಿದೆ, ಈಗ ನಮ್ಮಲ್ಲಿ ಯಶೋಧರ ದಾಸಪ್ಪ ರೈಲ್ವೆ ಮಿನಿಸ್ಟರ್ ಆಗಿದ್ರು, ಕೆಂಗಲ್ ಹನುಮಂತರಾವ್ ರೈಲ್ವೆ ಮಿನಿಸ್ಟರ್ ಆಗಿದ್ರು, TFI ಆಗಿದ್ರು, ಆಮೇಲೆ ಜಾರ್ಜ್ ಫರ್ನಾಂಡ್ ನಮ್ಮವರು ಆದ್ರೆ ಬೇರೆ ಕಡೆ ಅವರು ಕೂಡ ರೈಲ್ವೆ ಮಿನಿಸ್ಟರ್ ಆಗಿದ್ರು, ಸದಾನಂದ ಗೌಡರು ಆಗಿದ್ರು, ಮುನಿಯಪ್ಪ ಆಗಿದ್ರು, ಇಷ್ಟೆಲ್ಲ ಮಿನಿಸ್ಟರ್ಗಳು ಆಗಿದ್ದಾರೆ. ನೀವು ಅದೇ ರೀತಿ ಕೇರಳದಲ್ಲಿ ಬಹುಶಃ ರೈಲ್ವೆ ಮಿನಿಸ್ಟರ್ ಆದವರು ಯಾರು ನನಗೆ ಗೊತ್ತಿಲ್ಲ. ಇ ಅಹಮದ್ ಬಿಟ್ರೆ, ಇ ಅಹಮದ್ ನೋಡಿ ಎಂತ ಅದ್ಭುತ ಮನುಷ್ಯ ಅಂದ್ರೆ, ಇ ಅಹಮದ್ ಮಲಪ್ಪುರಂ ಸಣ್ಣ ಜಿಲ್ಲೆ, ಅದು ಕಾಸರಗೋಡು ಹೊಂದಿಕೊಂಡಿರೋದು ಮಲಪ್ಪುರಮಲ್ಲಿ. ನಮ್ಮ ರೈಲ್ವೆನವರು ಕೊಂಡೋಗ್ಲಿಲ್ವಾ? ನಾವು ಟೀಕೆ ಮಾಡ್ತೇವೆ, ಬಟ್ ಅವರ ದೃಷ್ಟಿಯಲ್ಲಿ ಅವರ ಜನರ ಪರ್ಸೆಪ್ಷನ್ ಅಲ್ಲಿ ಯಾವ ದೊಡ್ಡ ಹೀರೋ ಇಲ್ಲಿ. ಇವತ್ತು ಅಲ್ಲಿ ದೊಡ್ಡ ಹೀರೋ. ಮಲಪ್ಪುರಮದಲ್ಲಿ ನಮ್ಮಲ್ಲಿ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇಲ್ಲ, ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆ ಸಣ್ಣ ಇದರಲ್ಲಿ. ಆದರೆ ಒಬ್ಬ ಇಚ್ಛಾಶಕ್ತಿ ಇದ್ದರೆ ರಾಜಕಾರಣಿಗೆ ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಒಬ್ಬರೇ ಸಾಕ್ಷಿ. ಆದ್ರೆ ನಮ್ಮ ಸಂಸದರು ಅಂದ್ರೆ ನಾವು ಕುಡಿಯುವಂತ ನೇತ್ರಾವತಿಯಲ್ಲಿ ಆ ಇಚ್ಛಾಶಕ್ತಿ ಕೊರತೆ ಇದೆಯಾ? ನಾವು ಕುಡಿಯುವ ನೇತ್ರಾವತಿ ನೀರಲ್ಲಿ ಎಲ್ಲದರಲ್ಲೇ ಹಿಂದೆ ಬಿದ್ದಿದ್ದಾರಲ್ಲ ರಾಜಕಾರಣಿಗಳು. ನೀವು ರಾಜಕಾರಣಿ ಯಾಕೆ ಕೇಳುವಂತದ್ದು? ನೋಡಿ, ನಾವು ನಮ್ಮ ಸರ್ಕಾರ ಇರುವಾಗ ಸರ್ಕಾರದ ಹಿರಿಯ ನಾಯಕರ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನಾವು ಉಪವಾಸ ಕೂತೇವೆ. 24 days ಉಪವಾಸ ಕೂತೇವೆ. ನಮಗೆ ರೈಲ್ ಬೇಕಂತೇಳಿ ಆವತ್ತು ಎಲ್ಲಾ ಜನರು, ಚೇಂಬರ್ ಕಾಮರ್ಸ್ ಕೂಡ ಬಂದು ನಮಗೆ ಬೆಂಬಲ, ಎಲ್ಲ ವಿದ್ಯಾರ್ಥಿಗಳು, ಕಾಲೇಜ್ ಎಲ್ಲ ಬೆಂಬಲ ಕೊಡೋದ್ರಿಂದ ನಮಗೆ ಮಂಗಳೂರು ರೈಲ್ವೆ ಹೋಗ್ಲಿಕ್ಕೆ ಒಂದು ಸಾಧ್ಯ ಆಯ್ತು. ಇಲ್ಲದಿದ್ರೆ ಇಡೀ ಆ ಕಾರಿಡಾರ್, ಏನು ರಸ್ತೆ ಇದಲ್ಲ, ಟೋಟಲಿ ಡೆಡಿಕೇಟೆಡ್ ಟು ಫ್ಲೈಟ್, ಡೆಡಿಕೇಟೆಡ್ ಟು ಗೂಡ್ಸ್ ಟ್ರೈನಿಗೆ ಅದು ಆಗಿತ್ತದು. ಅದು ಗೂಡ್ಸ್ ಹೋಗುವಂತ ಮಾರ್ಗ ಮಾಡಿದ್ದಾರೆ. ಅದು ನಮ್ಮ ಇಲ್ಲಿಯ ಜನರ ಬರೋ ಚಳವಳಿ ಆದ್ರಿಂದ ಅಲ್ಲಿ ಡಿಸಿಷನ್ ಮೇಕ್ ಚೇಂಜ್ ಮಾಡಿದ್ರೆ ಮನಸ್ಸನ್ನು. ರೈಲ್ವೆ ಅದೊಂದು ಗುಣ ಇದೆ. ನೀವು ನಾಳೆ ಶುಚಿತ್ವದ ಬಗ್ಗೆ ಒಂದು ಹೋರಾಟ ಮಾಡಿ, ಅಲ್ಲಿಂದ ಪಾಲಘಾಟ್ ಜನ ಬಂದೇ ಬರ್ತಾರೆ, ಚೆನ್ನೈನ ಜನ ಬಂದೇ ಬರ್ತಾರೆ. ಅದರಿಂದ ಇಲ್ಲಿ ನಾವು ಹೋರಾಟ ಮಾಡುವ ಮೂಲಕ ಗಳಿಸಿಕೊಳ್ಳಬೇಕು ಹೊರತು ಅರ್ಜಿಯ ಮೂಲಕ ಅಲ್ಲ. ಎಸ್ ಸರ್, ಪ್ರತ್ಯೇಕ ವಿಭಾಗದ್ದೊಂದು ಬೇಡಿಕೆ ಪ್ರತಿ ಬಾರಿ ರೈಲ್ವೆ ಬಜೆಟ್ ಆಗುವ ಸಂದರ್ಭದಲ್ಲಿ ಒಂದು ಬಹಳ ಆಸೆ ಇಲ್ಲಿಯ ಜನರಿಗೆ, ವಿಭಾಗ ರಚನೆ ಆಗತ್ತೆ. ಯಾಕೆ ಅದು ಹಿಂದಕ್ಕೆ ಹೋಗ್ತಾನೆ ಇರುವಂತದ್ದು ಯಾಕೆ? ನೋಡಿ, ಶ್ರೀಮಾನ್ ಜಾಫರ್ ಶರೀಫ್ ಇರುವಾಗ, ಜಾಫರ್ ಶರೀಫ್ ಇರುವಾಗ ನಾನು ನಮ್ಮ ಕಂಕನಾಡಿ 146B ಅಂಡರ್ ಬ್ರಿಡ್ಜ್ ಆಗಬೇಕಂತೇಳಿ ಆ ಸಮಯದಲ್ಲೇ ಅವರ ಕಾಂಟ್ಯಾಕ್ಟ್ನಲ್ಲಿದ್ದೆ. ಆಗಿ ಸದಾನಂದ ಗೌಡರು ರೈಲ್ವೆ ಮಿನಿಸ್ಟರ್ ಆಗಿ ಅಧಿಕಾರ ತೆಗೆದುಕೊಂಡು 2 ತಿಂಗಳ ನಂತರ ಚೇಂಬರ್ ಆಫ್ ಕಾಮರ್ಸ್ನ ಒಟ್ಟಿಗೆ ನಾವು ಹೋಗಿ ಅವರಿಗೊಂದು ಮನವಿಯನ್ನು ಕೊಟ್ಟೆವು, ನಮಗೆ ಪ್ರತ್ಯೇಕ ಡಿವಿಷನ್ ಆಗಬೇಕಂತ ಹೇಳಿ. ನಾನು ಕೂಡಲೇ ಮಾಡ್ತೇನೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಇಷ್ಟವರೆಗೆ ಆಗ್ಲಿಲ್ಲ. ಅವರ ಅಧಿಕಾರವನ್ನು ಕಳ್ಕೊಂಡ್ರು, ಅವರು ಹೋದ್ರು, ಆಗ್ಲಿಲ್ಲ. ಇದು ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಡಿವಿಷನ್ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ,
ಇದರಲ್ಲಿ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಉಂಟು. ಇದರ ಹಿಂದೆ ಬಹಳ ದೊಡ್ಡ ಲಾಬಿ ಉಂಟು. ಅವರು ಇದು ಆಗದ ಹಾಗೆ ಮಾಡ್ತಾರೆ. ಇದು ಇಲ್ಲಿ ಆದರೆ ಇಲ್ಲಿ ಸಂಪೂರ್ಣ ಮುಕ್ಕಾಲು ಭಾಗ ಕನ್ನಡಿಗರು ಆಫೀಸರ್ಗಳು ಇಲ್ಲಿ ಬರ್ತಾರೆ. ಕನ್ನಡಿಗರು ಆಫೀಸರ್ಗಳು ಬಂದರೆ ನಮ್ಮ ಬೇಡಿಕೆ ಏನು, ಅದಕ್ಕೆ ಅವರು ಸ್ಪಂದನೆ ಮಾಡಿ ನಮ್ಮ ಬೇಡಿಕೆ ಆಗ್ತದೆ. ಈಗ ನಾವು ಬೇರೆ ಡಿವಿಷನ್ ಪಾಲ್ಘಾಟ್ ಡಿವಿಷನ್ ಇರುವಾಗ ಅಲ್ಲಿ ಬೆರಳೆಣಿಕೆಯಲ್ಲಿಯೂ ಕರ್ನಾಟಕದವರಿಲ್ಲ, ನಮ್ಮ ಬೇಡಿಕೆಯನ್ನು ಕೇಳೋರಿಲ್ಲ. ಅಂದ್ರೆ ಸರ್ ಅಂದ್ರೆ ಕೇರಳದ ಡಿವಿಷನ್ ಏನಿದೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದ್ರೆ ಸರಿ, ಮಂಗಳೂರಿನ ಮೇಲೆ ಯಾಕೆ ಅಂತ ಹೇಳಿದರೆ ನಾನು 2009 ಒಂದು ಡಿವಿಷನ್ ರೈಲ್ವೆ ಮೀಟಿಂಗ್ ಪಾಲ್ಘಾಟ್ ಹೋಗಿದ್ದೆ. ಆಗ ಸೇಲಂನವರು ನಾವು ಪಾಲ್ಘಾಟ್ನಿಂದ ಸೇಲಂ ಡಿವಿಷನ್ ಮಾಡ್ತೇವೆ ಅಂತ ಹೇಳಿ ಇಡೀ ಒಂದು ದಿವಸ ಆ ನಿಲ್ದಾಣಕ್ಕೆ ಒಂದು ರೈಲು ಗಾಡಿ ಬರ್ಲಿಕ್ಕೆ ಬಿಡ್ಲಿಲ್ಲ, ಗೊತ್ತಾಯ್ತಲ್ಲ. ಆಗ ಅವರು ಸೇಲಂ ಡಿವಿಷನ್ ತೆಗೆದುಕೊಂಡು ಹೋದರು. ಈಗ ಪಾಲ್ಘಾಟ್ನವರಿಗೆ ದೊಡ್ಡ ಒಂದು ಹೆದರಿಕೆ ಏನೆಂದು ಹೇಳಿದರೆ ಒಂದು ವರ್ಷಕ್ಕೆ 89 ಕೋಟಿ ರೂಪಾಯಿ ನಮ್ಮ ಪಾಲ್ಘಾಟ್ ಡಿವಿಷನ್ಗೆ ಅದಕ್ಕೆ ಆದಾಯ ಬರ್ತದೆ. ಅದರಲ್ಲಿ ಸಿಂಹಪಾಲು ನಮ್ಮದು 48 ಕೋಟಿ ರೂಪಾಯಿ ಮಂಗಳೂರು NMPT ಇಂದ ಅವರಿಗೆ ಸೇರ್ತದೆ. ಹಾಗಾದ್ರೆ ಮಂಗಳೂರು ಡಿವಿಷನ್ ಆದರೆ NMPT ಮಂಗಳೂರು ಡಿವಿಷನ್ಗೆ ಬರ್ತದೆ. ಹಾಗಾದರೆ ವಿದಿನ್ 3 ತಿಂಗಳಲ್ಲೇ ಪಾಲ್ಘಾಟ್ ಡಿವಿಷನ್ ಅವರು ಬೀಗ ಹಾಕಿ ಹೋಗಬೇಕಾಗ್ತದೆ. ಆದ ಕಾರಣ ಅವರು ಇದನ್ನು ಡಿವಿಷನ್ ಆಗಲಿಕ್ಕೆ ಅಲ್ಲಿಯೂ ಬಿಡುವುದಿಲ್ಲ, ಇಲ್ಲಿ ಅವರು ತಮ್ಮ ಒಳ ರಾಜಕೀಯದಲ್ಲಿ ಇದನ್ನಾಗಲಿಕ್ಕೆ ಬಿಡುವುದಿಲ್ಲ. ಒಂದು ಮಾತು ಅವ್ರು ಹೇಳೋದಕ್ಕೆ ಅವ್ರು ಹೇಳಿ ಸರಿ, ಈಗ ರಾಜಕೀಯ ಇಚ್ಛಾಶಕ್ತಿಯಿಂದ ಸೇಲಂ ಡಿವಿಷನ್ ಆಯಿತು. ಆಗಿನ ರೈಲ್ವೆ ಮಿನಿಸ್ಟರ್ ತಮಿಳುನಾಡವರು, ಉಪ ರೈಲ್ವೆ ಸಚಿವರು, ಒಬ್ರು ಚಿಕ್ಕಮಗಳೂರಿಂದ ಮಾತಾಡ್ತಾರೆ. ಸರ್ ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ಹುಸೇನ್ ಅಂತನಾ? ಎಸ್, ಮಾತಾಡಿ, ಏನ್ ಹೇಳ್ತೀರಿ? ಅಲ್ಲ, ರೈಲ್ವೆಲಿ ಸಾಕಷ್ಟು ಜನ ಕಷ್ಟ ಅನುಭವಿಸ್ತಿರೋದು ಗೊತ್ತಾಗಿದೆ. ಯಾಕೆಂದ್ರೆ ನಾನು ಒಬ್ಬ ಬಹಳ ರೈಲ್ವೆ ಪ್ರಯಾಣಿಸಿದಂತ ಪ್ರಯಾಣಿಕ. ಅದರಲ್ಲೂ ಮಂಗಳೂರಿಗೆಲ್ಲ ಬರ್ಬೇಕಾದ್ರೆ ಇರೋದೊಂದು ಗಾಡಿ ತುಂಬಾನೇ ಕಷ್ಟಪಟ್ಟು ಬರ್ಬೇಕು. ಯಾಕಂದ್ರೆ ನಾವು ಬರೋದು ಎಲ್ಲ ರೀತಿಯಿಂದ ಬಹಳ ತೊಂದರೆ ಅನ್ಕೊತಿದೀವಿ. ಹಂಗಾಗಿ ನೀವು ಏನು ಇವತ್ತು ಚರ್ಚೆ ಮಾಡ್ತಾ ಇರೋ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಆದ್ರೆ ಮಂಗಳೂರಿಗೆ ನಮ್ಮ ಕರಾವಳಿ ನಗರ, ಅದರಲ್ಲೂ ವಾಣಿಜ್ಯ ನಗರಿ ಅಂತ ಇದಕ್ಕೆ ಒಂದು ಒಳ್ಳೆ ಇದು ಬರ್ಬೇಕು. ಬಂದರ್ ನಗರಿ ಮತ್ತೆ ಇದು ಏನಪ್ಪ ಅಂದ್ರೆ ಆಸ್ಪತ್ರೆಗಳು ಇರೋದಲ್ಲಿ, ಒಂದು ಎಜುಕೇಶನ್ ಶಿಕ್ಷಣ ಸಂಸ್ಥೆಗಳು ಇರೋದಲ್ಲಿ ಅಂತ ಒಂದು ಒಳ್ಳೆ ಇದಕ್ಕೆ ಮಂಗಳೂರಿಗೆ ಸಾಕಷ್ಟು ರೈಲ್ವೆ ಸೌಲಭ್ಯನ ಕಲ್ಪಿಸಬೇಕು. ಎಸ್, ಧನ್ಯವಾದಗಳು. ಚಿಕ್ಕಮಗಳೂರಿಂದ ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇರುವಂತದ್ದು ಅದೇ, ಮಂಗಳೂರಿನ ಸ್ಟ್ಯಾಂಡರ್ಡ್ಗೆ ತಕ್ಕಾಗಿ ಇಲ್ಲ ಅಲ್ಲಿನ ರೈಲ್ವೆ ವ್ಯವಸ್ಥೆ. ಚಿಕ್ಕಮಗಳೂರು, ನಾನು ಬರ್ತೀನಿ ಮಂಗಳೂರಿಗೆ, ಸಮಸ್ಯೆ ಇದೆ ಮಂಗಳೂರಲ್ಲಿ. ಅದ್ರ ಬಗ್ಗೆ ಎರಡು ಮಾತಿಲ್ಲಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋ ಮೊದಲು ಒಂದು ಗುಲ್ಬರ್ಗ ಡಿವಿಷನ್ ಅನೌನ್ಸ್ ಮಾಡಿದ್ರು. ಅವ್ರು ನೆಕ್ಸ್ಟ್ ಬಜೆಟ್ ಇಲ್ಲ, ಅದ್ರ ಪ್ರಸ್ತಾಪ ಇಲ್ಲ. ಈಗ ಮೊನ್ನೆ ಬಂದ ರೈಲ್ವೆ ಮಿನಿಸ್ಟರ್ ಅದ್ರ ಪ್ರಸ್ತಾಪ ಇಲ್ಲ. ಅಂದ್ರೆ ಅದು ಅಲ್ಲಿ ನನಗೆ ಗೊತ್ತಿಗೆ ಬಿತ್ತು ಗುಲ್ಬರ್ಗ ಡಿವಿಷನ್ ಅಂದ್ರೆ ನನಗೆ. ನಾವು ಒಂದು ನೀವಾಗ ಹೋಗಿದೆ ಡೆಲ್ಲಿಗೆ, ಆಸ್ಕರ್ ಫರ್ನಾಂಡಿಸ್ ಅವರ ಇದರಲ್ಲಿ ಖರ್ಗೆ ಡಿವಿಷನ್ ಬಗ್ಗೆ ಮಾತಾಡ್ಲಿಕ್ಕೆ. ಆಮೇಲೆ ಅವರು ಮನಸ್ಸಲ್ಲಿ ಗುಲ್ಬರ್ಗ ಮಾಡ್ತೀವಿ ಅಂತೆಲ್ಲ ಮನಸ್ಸು ಇತ್ತೇನ. ನಾವು ನಮ್ಮ ಇದನ್ನು ಅವರಷ್ಟು ಪುರಸ್ಕರಿಸಲಿಲ್ಲ, ತಗೊಳ್ಳಿಲ್ಲ. ಆಮೇಲೆ ಒಂದು ಲೆಟರ್ ಬಂತು ಅವರಿಂದ, ಹೀಗೆ ಆರ್ಥಿಕ ಬಿಕ್ಕಟ್ಟಿನ ಕಾರಣ ಡಿವಿಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಮಂಗಳೂರಿಗೆ ಸಾಧ್ಯ ಇಲ್ಲ ಅಂತ ಲೆಟರ್ ಬರೆದ್ರು ಅವರು. ಅಂದ್ರೆ ಸರ್ ಅದೇ ಅವರು ಗುಲ್ಬರ್ಗ ಡಿವಿಷನ್ ಮಾಡೋದಕ್ಕೆ ಹೊರಟರು. ಅದೇ ಇಚ್ಛಾಶಕ್ತಿ ಯಾಕಾಗೋದಿಲ್ಲ? ರಾಜಕೀಯ ಎಲ್ಲಾ ಡಿವಿಷನ್ಗಳು ಈ ಸುಮಾರು 20-30 ವರ್ಷದ ನಂತರ ಅದೆಲ್ಲ ಡಿವಿಷನ್ಗಳು ರಾಜಕೀಯ ಇಚ್ಛಾಶಕ್ತಿಯಿಂದ. ಬಿಹಾರಲ್ಲಿ ಎಷ್ಟು ಡಿವಿಷನ್ಗಳಿದೆ, ಬಂಗಾಳಲ್ಲಿ ಎಷ್ಟು ಡಿವಿಷನ್ಗಳಿದೆ, ತಮಿಳಲ್ಲಿ ಎಷ್ಟು, ಎಲ್ಲ ಡಿವಿಷನ್ಗಳು ಆದದ್ದು ರಾಜಕೀಯ. ನಮ್ಮ ರಾಜಕಾರಣಿಗಳು ಡಬಲ್ ಸ್ಟ್ಯಾಂಡರ್ಡ್ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಹೋರಾಟ ಮಾಡಿದಂತ ರಾಜಕಾರಣಿಗಳೇ ಅಧಿಕಾರ ಸಿಕ್ಕ ಕೂಡಲೇ ಬದಲಾಗಿ ಬಿಡ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ ಅದನ್ನು ಗೊತ್ತಿಲ್ಲ, ಬಟ್ ನಮ್ಮ ರಾಜಕಾರಣಿ, ಅದು ಯಾವುದೇ ಪಕ್ಷದಾಗ್ಲಿ, ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ದರೆ, ಹೋರಾಟದ ಮನೋಭಾವ ಇದ್ದರೆ, ನಮಗೆ ರೈಲ್ವೆ ಡಿವಿಷನ್ ಆಗಬೇಕೆಂದೇಳಿ ಹೊರಟ್ರೆ ಆಗ್ತದೆ. ಎಸ್ ಸರ್, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಾವು ಮನವಿ ಕೊಟ್ಟು ಸಾಕಾಗುವಂತ ಪರಿಸ್ಥಿತಿ ಇಲ್ಲಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ಪಟೀಲ್ ಕೆಳ ಸೇತುವೆ ವಿಚಾರದಲ್ಲಿ ಆಗಿರ್ಬೋದು, ಆಗ್ತದೋ ಇಲ್ವೋ ಏನು ಅಂತಿಲ್ಲ, ಬಹಳ ಗೊಂದಲಗಳು. ಯಾಕೆ ಹೀಗೆ ಅಂದ್ರೆ 1992 ನಮಗೆ ಅಲ್ಲಿ ಪಡೀಲ್ ಬಜಾಲ್ 146B ಬ್ರಿಡ್ಜ್ ಆಗಬೇಕಂತ ನಮ್ಮ ಕೇಳಿಕೆ ಇತ್ತು. ಹೋರಾಟ ಆಗಿ 2016 ಹೇಗಾದರೂ ಅದಕ್ಕೆ ಶಂಕುಸ್ಥಾಪನೆ ಆಯಿತು, ಕೆಲಸ ಪ್ರಾರಂಭವಾಯಿತು.
ಕೆಲಸ ಪ್ರಾರಂಭವಾಗಿ ಮಾನ್ಯ ಸದಾನಂದ ಗೌಡರು ಬಂದು ಹೇಳಿದರು ಫೆಬ್ರವರಿಯಲ್ಲಿ ನಾವು ಬಿಟ್ಟು ಕೊಡ್ತೇವೆ ಎಂದು. ಇವತ್ತು ಜೂನ್, ಫೆಬ್ರವರಿಯಲ್ಲಿ ಬಿಟ್ಟು ಕೊಡ್ತೇವೆ ಎಂದು. ಅದರ ನಂತರ ಸದಾನಂದ ಗೌಡರು ಖಾತೆ ಬದಲಾಯಿತು. ಅದರ ನಂತರ ಖಾತೆ ಬದಲಾಗಿ ಸಾಧಾರಣ 1 ತಿಂಗಳ ಮುಂಚೆ ಮಾನ್ಯ ನಮ್ಮ ಸಂಸದರು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು MLA ಎಲ್ಲ ಬಂದು ಅಲ್ಲಿ ಹೇಳಿದರು, ಇಲ್ಲಿ ಕಾರ್ಪೊರೇಷನ್ ಸ್ವಲ್ಪ ನಮಗೆ ಸ್ವಲ್ಪ ಕಷ್ಟ, ಕಾರ್ಪೊರೇಷನ್ನಿಂದ ಕೆಲಸದಿಂದ ಇದು ಸ್ವಲ್ಪ ಇದು ದೂರವಾಗಿದೆ, ಆದರೆ ಅದಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಉಂಟು ಆ ಭಾಗದಲ್ಲಿ, ಮತ್ತು ಮಳೆ ನೀರು ಹೋಗುವಂಥ ದೊಡ್ಡ ತೋಡುಂಟು, ಮತ್ತು ಒಂದು ಪೈಪ್ಲೈನ್ ಹೋಗಬೇಕು. ಇದಕ್ಕೆಲ್ಲ ನಾವು ಸ್ವಲ್ಪ ಕೆಲಸ ಮಾಡ್ತೇವೆ, ಸ್ವಲ್ಪ ನಮಗೆ ಸಮಯ ಬೇಕು. 3 ತಿಂಗಳ ಮುಂಚೆ ನಾನು ಡಿವಿಷನ್ ರೈಲ್ವೆಯಿಂದ ಬಂದು ನಾನು ಹೋಗಿ ಕಾರ್ಪೊರೇಷನ್ ಹತ್ತಿರ, ಕಮಿಷನರ್ ಹತ್ರ ಹೇಳಿದೆ, ನೋಡಿ ರೈಲ್ವೆ ನಮ್ಮ ಅಂಡರ್ ಬ್ರಿಡ್ಜ್ ಕಂಪ್ಲೀಟ್ ಆಗ್ತಾ ಬರ್ತದೆ, ಅದರ ಅತ್ಲಾಗಿನ ಕೆಲಸ ನೀವು ಯಾಕೆ ಟೆಂಡರ್ ಕರೆಯುವುದಿಲ್ಲ? ನಾವು ಟೆಂಡರ್ ಕರೀತೇವೆ. 3 ತಿಂಗಳ ನಂತರ ಇವರು ನೋಡಲಿಕ್ಕೆ ಬಂದು ಹೇಳಿದರು, ಸ್ವಲ್ಪ ಅಡೆತಡೆ ಆಗಿದೆ, ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ, ನಾವು ಏನಾದರೂ ಇದನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಿಟ್ಟು ಕೊಡ್ತೇವೆ ಎಂದು. ಅದರ ನಂತರ 2 MP ಒಟ್ಟಿಗೆ ಬಂದರು, ಸದಾನಂದ ಗೌಡರು ಮತ್ತು ನಮ್ಮ ಕಟೀಲ್ರು ಒಟ್ಟಿಗೆ ಬಂದು ಹೇಳಿದರು, ಇದು ಸೆಪ್ಟೆಂಬರ್ ಅಲ್ಲ, ಇದು ಜೂನ್ ಎಂಡ್ನಲ್ಲಿ ನಾವು ಬಿಟ್ಟು ಕೊಡ್ತೇವೆ ಎಂದು. ಈಗ ಕೇಳಿ ಬರ್ತದೆ, ಇದು ಜೂನ್ನೂ ಇಲ್ಲ, ಸೆಪ್ಟೆಂಬರು ಇಲ್ಲ, ಇದು ಡಿಸೆಂಬರ್ನಲ್ಲಿ ಆಗ್ತದೆ ಎಂದು. ಆ ಸಮಯದಲ್ಲಿ ನಾನು ರೈಲ್ವೆ ಅಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಯವರ ಹತ್ರ ಕೇಳಿದೆ, ನೀವು ನೋಡಿ ಇದು ಸೆಪ್ಟೆಂಬರ್ನಲ್ಲಿ ಆಗಲಿ, ಜೂನ್ನಲ್ಲಿ ಆಗಲಿ, ಡಿಸೆಂಬರ್ನಲ್ಲಾಗಲಿ, ಆದರೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದಲೋ ರಾಜ್ಯ ಸರ್ಕಾರದಿಂದಲೋ ಮಂತ್ರಿಯವರಿವರು ಬರಬೇಕೆಂದು ಅದಕ್ಕೆ ಎಷ್ಟು ವರ್ಷ ನೀವು ಕಾಯ್ತೀರಿ? ಅದು ಆದ ಕೂಡಲೇ ಮೋಟರೇಬಲ್ ರೋಡ್ ಮಾಡ್ತೀರಾ, ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗುವಾಗ ಮಾಡ್ತೀರಾ? ಅದನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿದರು. ಈಗ ಎಲ್ಲವೂ ಆಗಿದೆ. ನಾನು ಪಟೀಲ್ ಬಜಾಲ್ ಬಗ್ಗೆ ಹೇಳ್ತಾ ಇದ್ದೇನೆ, 146. ಈಗ ರೈಲ್ವೆ ಡಿಪಾರ್ಟ್ಮೆಂಟಿಂದ ಏನು ಕೆಲಸ ಆಗಿದೆ ಅದರಲ್ಲಿ 190 ಭಾಗ ಆಗಿದೆ. ಮಂಗಳೂರು ನಗರ ಪಾಲಿಕೆಯಿಂದ ಏನು ಕೆಲಸ ಆಗಿದೆ ಆ ಕೆಲಸ ಶೂನ್ಯ. ಇಷ್ಟರವರೆಗೆ ಅದು ಪ್ರಾರಂಭ ಮಾಡಲಿಲ್ಲ. ಆದ ಕಾರಣ ನಾವು ಏನು ಆಲೋಚನೆ ಮಾಡಿದ್ದೇವೆ, ಅಲ್ಲೇ ಜನರು ನಾವೊಂದು ಹಿತರಕ್ಷಣಾ ವೇದಿಕೆಯನ್ನು ಮಾಡಿ ಈ ವೇದಿಕೆಯ ಮುಖಾಂತರ ಬಹಳ ದೊಡ್ಡ ಒಂದು ಹೋರಾಟ ಮಾಡಲಿಕ್ಕೆ ನಾವು ಅದರ ಎಲ್ಲ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೇವೆ. ಮೋಹನ್ ಅವರೇ, ತಮಗೆ ಅನಿಸ್ತಾ ಇಲ್ಲ? ಈಗ ಅವರು ಒಂದು ವಿಚಾರ ಹೇಳಿದರು, ರೈಲ್ವೆ ಇಲಾಖೆ ಮಾಡಿಕೊಟ್ರೆ ಕಾರ್ಪೊರೇಷನ್ ಇದು ಸಮಸ್ಯೆ, ಕಾರ್ಪೊರೇಷನ್ ಏನೋ ಮಾಡಿಕೊಟ್ರೆ ರೈಲ್ವೆ ಇಲಾಖೆ, ಈ ಸಮನ್ವಯತೆ ಕೊರತೆ, ಇದನ್ನು ನಿವಾರಿಸಬೇಕಾದಂತ ಯಾರು? ಕೂತು ಇದನ್ನ ನಿರ್ಧಾರ ತೆಗೆದುಕೊಳ್ಬೇಕಾದಂತವ್ರು ಯಾರು? ಇಲ್ಲಿಯ ಜನಪ್ರತಿನಿಧಿ. ಎಸ್, ಹೌದಲ್ವಾ? ಅವರ ಜವಾಬ್ದಾರಿ ಮರೆತಿದ್ದಾರೆ ಅಂತ ಅನಿಸೋದಿಲ್ವಾ? ನೀವು ಏನ್ ಹೇಳ್ತೀವಿ, 2014 ಬಜೆಟ್ ಅಲ್ಲಿ ಒಂದು ರೈಲ್ವೆ ಘೋಷಣೆ ಆಯ್ತು, ಮಂಗಳೂರಿಂದ ಬೆಂಗಳೂರಿಗೆ ಹಗಲು ರೈಲು ಎಕ್ಸ್ಪ್ರೆಸ್ ಟ್ರೈನ್ ಏನಾಯ್ತು ಅದು? ಎಸ್, ಅದರ ಬಗ್ಗೆ ಸಂಸದರು ಮಾತಾಡಬೇಕು. ಎಸ್, ನಾನು ಆ ವಿಚಾರಕ್ಕೆ ಬರ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಜನಗಳು ಮಾತನಾಡಿದ್ದಾರೆ. ಈ ಮಂಗಳೂರಿನಲ್ಲಿ ಎದುರಿಸ್ತಾ ಇರುವಂತಹ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ಜನಗಳು ಮಾತನಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ರೈಲ್ವೆ ನಿಲ್ದಾಣದ ಒಂದು ವಿಶ್ವದರ್ಜೆಗೆ ನಮಗೆ ಕೊಡುವಂತ ವ್ಯವಸ್ಥೆ ಅಂತ ಹೇಳಿದ್ರೆ, ನನಗೆ ಗೊತ್ತಿದ್ದಾಗೆ ನಾನು ಭಾಷಣ ಕೇಳಿದ್ದು ಸುರೇಶ್ ಕಲ್ಮಾಡಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ, H.D. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಮಂಗಳೂರಲ್ಲಿ ಬಂದು ಹೇಳಿದರು, ಇಡೀ ದೇಶದಲ್ಲಿ ಇದನ್ನು ವಿಶ್ವ ದರ್ಜೆಯ ಒಂದು ರೈಲ್ವೆ ನಿಲ್ದಾಣ ಆಗಿ ಮಾಡ್ತೇವೆ ಅಂತೇಳಿ. ಬಟ್ ಆದರೆ ಪದೇ ಯಾವುದೇ ರೈಲ್ವೆ ಮಂತ್ರಿ ಆಗಿದ್ದಾಗ ಕೂಡ ಇದು ಬಂದು ಹೇಳ್ತಾ ಇರ್ತಾರೆ. ಬಟ್ ಇವತ್ತು ನಾವು ಕೇಳ್ತಾ ಇರ್ತೀವಿ. ಅದು ಬಿಟ್ಟರೆ ವಿಶ್ವ ದರ್ಜೆ ಅಂತೇಳಿ ನನಗಂತೂ ಇವತ್ತಿರುವ ಅನಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಒಂದು, ಅಲ್ಲಿ ಅನೇಕ ಸಲ ನಿಮ್ಮ ಮಾಧ್ಯಮಗಳೇ ಬೆರಳು ಮಾಡಿ ತೋರಿಸಿದ್ರೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬಾವಿ ನೀರು ಸರಿ ಇಲ್ಲ, ಮತ್ತು ಕೂತ್ಕೊಳ್ಳೋದು ವ್ಯವಸ್ಥೆ ಇಲ್ಲ ಅಂತೇಳಿ ಆಯ್ತಲ್ಲ. ಒಂದು ಅದಾದರೆ, ಎರಡು, ಒಂದು ಸೆಂಟ್ರಲ್ ಜಂಕ್ಷನ್ ಬೇರೆ ಮತ್ತು ಸೆಂಟ್ರಲ್ ಬೇರೆ. ಅದು ಅಲ್ಲಿಂದ ಅಲ್ಲಿಗೆ ಟಾಸ್ ಮಾಡೋದು ನಮಗೆ ಸ್ಪಷ್ಟವಾದಂಥ ಒಂದು. ಇವತ್ತು ಕೂಡ ನಿಮಗೆ ರೈಲ್ವೆ ನಿಲ್ದಾಣಕ್ಕೆ ಹೋದರೆ ನಾವು ಎಲ್ಲಿದ್ದೇವೆ ಅಂತ ಹೇಳೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಕನ್ನಡದಲ್ಲಿ ಉತ್ತರ ಕೊಡುವಂಥವರೇ ಭಾರಿ ಕಡಿಮೆ ಇದ್ರು. ಬಟ್ ಈಗ ಪರವಾಗಿಲ್ಲ, ಒಂದಷ್ಟು ಸುಧಾರಿಸಿದೆ. ಆದರೆ ಅದೇ ಕಂಕನಾಡಿಗೆ ಹೋದರೆ ನೀವು ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ. ಹಾಗಾಗಿ ನಾನು ಅನ್ಸೋದು ಬಹುಶಃ ಈ ವ್ಯವಸ್ಥೆ ಆಗಬೇಕು. ನನಗೂ ಒಂದು ಭಾರಿ ಒಂದು ಆಸೆ ಇತ್ತು, ಏನಂತಂದರೆ D.V. ಸದಾನಂದಗೌಡರು ಕನಿಷ್ಠ ಒಂದು ರೈಲ್ವೆ ಮಂತ್ರಿ ಆದ ತಕ್ಷಣ ನನಗೊಂದು ದೊಡ್ಡ ಆಸೆ ಇದ್ದದ್ದು, ಅವರೇ ಒಂದು ಇಡೀ ದಿನ ಒಂದು ಇಲ್ಲಿ ರೈಲನ್ನೆಲ್ಲ ಬಂದ್ ಮಾಡಿ ಮಂಗಳೂರು ವಿಭಾಗ ಆಗಬೇಕು ಅಂತೇಳಿ ಹೋರಾಟ ಮಾಡಿದ. ನಮ್ಮ ಮಂಗಳೂರು ವಿಶ್ವ ದರ್ಜೆಯ ರೈಲ್ವೆ ಇದನ್ನು ಮಾಡ್ತೇವೆ ಅಂತ ಹೇಳುವಾಗ ತುಂಬ ಸಂತೋಷ ಪಟ್ಟವು ನಾನು ಒಬ್ಬ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದಂತೆ ಹೇಳಿದ್ರೆ
ನಮ್ಮ ಮಂಗಳೂರು ರೈಲ್ವೆ ನಿಲ್ದಾಣ ದೇಶದ 10 ನಿಲ್ದಾಣಗಳ ಹಳೆಯ 10 ನಿಲ್ದಾಣ ಪೈಕಿಗಳಲ್ಲಿ ಅದು ಒಂದು. ಆದ್ರಿಂದ ವಿಶ್ವ ದರ್ಜೆಯ ಮಾನ್ಯತೆಯೊಂದಿಗೆ ಆ ಲೆವೆಲಲ್ಲಿ ಮಾಡಬೇಕು ಅಂತ ಹೇಳೋ ದೃಷ್ಟಿಕೋನವನ್ನು ಇಟ್ಕೊಂಡ 10 ಏನು ರೈಲ್ವೆ ನಿಲ್ದಾಣಗಳಲ್ಲಿ ಮಂಗಳೂರು ನಗರವನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಒಟ್ಟೊಂದು ಗೌರವ. ಯಾಕೆಂತ ಹೇಳಿದ್ರೆ ನಮಗಿಂತ ದೊಡ್ಡದು ಎಷ್ಟೋ ರಾಜ್ಯದ ಪ್ರಮುಖ ನಗರಗಳಿವೆ ರೈಲ್ವೆಯಲ್ಲಿ ಇದು ಮಾಡುವಾಗ. ಆದ್ರೆ ಅದನ್ನು ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳುವುದು ಸ್ವಲ್ಪ ಇದೆ. ತುಂಬ ಇಲ್ಲಿನ ಪ್ರಯಾಣಿಕರು ನೊಂದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ರೈಲ್ವೆ ಸ್ಟೇಷನ್ನ ಒಳಗಡೆ ರೈಲ್ವೆಯಲ್ಲಿ ಎಂಕ್ವೈರಿ ಮಾಡುವಂತಹ ಸೌಲಭ್ಯಗಳಲ್ಲಿ ಕನ್ನಡದ ಜನರು ಇಲ್ಲ. ಎರಡನೇದಾಗಿ ಟಿಕೆಟ್ ಕೌಂಟು, ರೈಲು ಪೊಸಿಷನ್ ಎಲ್ಲಿದೆ ಎಂದು ನೋಡುವಂತಹ ಮಿಷಿನ್ ಕೂಡ ಈಗ ಹಾಳಾಗಿ ಕಡಿಮೆಯಲ್ಲಿ ಒಂದು 10 ತಿಂಗಳಾಗಿದೆ. ಮಾನ್ಯ ಸದಾನಂದ ಗೌಡ ಅವರು ಮಿನಿಸ್ಟರ್ ಆಗಿ ಇಲ್ಲಿಗೆ ಬಂದಾಗ ಆ ಮಿಷಿನನ್ನು ರಿಪೇರಿ ಮಾಡಿದರು. ಆನಂತರ 1 ತಿಂಗಳಲ್ಲಿ ಅದು ಪುನಃ ಹಾಳಾಗಿ ಅದು ಮೂಲೆಗೆ ಸೇರಿದೆ. ಅದಲ್ಲದೆ ರೈಲ್ವೆ ಸ್ಟೇಷನ್ನ ಒಳಗಡೆ ನೀರಿನ ಪ್ರಾಬ್ಲಮ್, ಶೌಚಾಲಯದ ಪ್ರಾಬ್ಲಮ್ಮು ಮತ್ತು ಒಳಗಡೆ ಲಗೇಜ್ ಇಡಲಿಕ್ಕೆ ಕ್ಲಾಕ್ ರೂಮ್ ಇಲ್ಲ, ಹಲವು ಸಮಸ್ಯೆಗಳಿಂದ ಕೂಡಿದೆ. ಅದಲ್ಲದೆ ರೈಲ್ವೆ ಸ್ಟೇಷನ್ನ ಮೇಲ್ಛಾವಣಿ, ಒಳಗಡೆ ಇರುವ ಮೇಲ್ಛಾವಣಿ ಈಗ ಮಳೆಗಾಲದಲ್ಲಿ ಎಲ್ಲ ನೀರು ಸುರಿದು ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾತಾಡಬೇಕು. ಆದರೆ ಅದಕ್ಕಿಂತ ಮೊದಲು ನಾನು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.